ಚಿಕ್ಕು ಆದರೂ ಇದು ಚಿಕ್ಕು ಅಲ್ಲ. ಇದನ್ನು ಮೆಕ್ಸಿಕೋದ ಆಪಲ್, ವೈಟ್ ಸಪೋಟೆ, ಸ್ಲೀಪ್ ಸಪೋಟೆ, ಐಸ್ ಕ್ರೀಮ್ ಫ್ರೂಟ್ ಎಂದೆಲ್ಲ ಕರೆಯುತ್ತಾರೆ. ಮಧ್ಯ ಅಮೆರಿಕ ಮೂಲದ ಹಣ್ಣು ಇದು. ಈ ಹಣ್ಣು ವೆನಿಲಾ ಫ್ಲೇವರ್ನಲ್ಲಿ ಬಾಳೆಯ ಹಣ್ಣು ತಿಂದಂತೆ ಇರುತ್ತದೆ. 16ನೇ ಶತಮಾನದಲ್ಲಿ ಹೆರ್ನಾಂಡ್ ಡೆ ಟಾಲೆಡೋ ಇದನ್ನು ಮೊದಲು ದಾಖಲಿಸಿದ್ದ. ಇದರ ಮರ ಬಹುತೇಕ ಚಿಕ್ಕು ಹಣ್ಣಿನ ಮರವನ್ನು ಹೋಲುತ್ತದೆ. ಆದರೆ ಹಸಿರು ಕಾಯಿಯು ಹಣ್ಣಾದಾಗ ಬಿಳಿ ಇಲ್ಲವೇ ಹಳದಿಯಾಗುತ್ತದೆ. ಬೀಜ ಕೂಡ ಬಿಳಿ ಇರುತ್ತದೆ. ಪ್ರಪಂಚದ 70% ಐಸ್ ಕ್ರೀಮ್ ಹಣ್ಣು ಮೆಕ್ಸಿಕೋದಲ್ಲಿ ಬೆಳೆಯುತ್ತದೆ. ಮೆಕ್ಸಿಕೋ 1.2 ಲಕ್ಷ ಟನ್, ಗ್ವಾಟೆಮಾಲಾ 15,000 ಟನ್, ಕೋಸ್ಟರಿಕಾ 5,300,000 ಟನ್, USA 4,500,000 ಟನ್, ಆಸ್ಟ್ರೇಲಿಯಾ 3,000 ಟನ್ ಬಿಳಿ ಸಪೋಟೆಯನ್ನು ಉತ್ಪಾದಿಸುತ್ತದೆ. ಎಲ್ ಸಾಲ್ವಡಾರ್, ನ್ಯೂಜಿಲೆಂಡ್ ಇತರ ಈ ಹಣ್ಣು ಬೆಳೆಯುವ ದೇಶಗಳು. ಭಾರತದಲ್ಲಿ ಬೆಳೆ ಪ್ರಯತ್ನ ಆರಂಭವಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮೆಕ್ಸಿಕೋ ಸಿಟಿ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.